ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೈದ್ಯಕೀಯ ಸೇವೆಯಲ್ಲಿ ಅಪಾರ ಹೆಸರನ್ನು ಗಳಿಸಿರುವ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಆರೋಗ್ಯದ ಕುರಿತಾಗಿ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುತ್ತದೆ. ಕೆಎಸ್ ಹೆಗ್ಡೆ ಆಸ್ಪತ್ರೆ ಹಾಗೂ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿಯ ಸಹಯೋಗದೊಂದಿಗೆ ಆಗಸ್ಟ್ 24 ಮತ್ತು 25ರಂದು 2 ದಿನಗಳ ಮೊಲೆಕ್ಯುಲರ್ ಜೆನೆಟಿಕ್ಸ್ ವಿಷಯದ ಮೇಲೆ ಕಾರ್ಯಾಗಾರವು ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಾಗಾರದಲ್ಲಿ ಮಂಗಳೂರು ಯೂನಿವರ್ಸಿಟಿ, ಅಲೋಶಿಯಸ್ ಕಾಲೇಜ್, ಕೆಎಂಸಿ ಮಂಗಳೂರು, ಮಣಿಪಾಲ, ಎನೆಪೋಯ ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಿಂದ 300ಕ್ಕೂ ಹೆಚ್ಚಿನ ಪ್ರತಿನಿಧಿಗಳು ಭಾಗವಹಿಸಿದ್ದರು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ 2013ರಲ್ಲಿ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಅನುವಂಶೀಯ ರೋಗಗಳ ಪತ್ತೆ ಹಚ್ಚುವ ಪ್ರಯೋಗವನ್ನು ಪ್ರಾರಂಭಿಸಲಾಯಿತು. ಈ ಬಗೆಗಿನ ಇನ್ನೂ ಹೆಚ್ಚಿನ ಅರಿವುಗಳನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಾಗಾರದಲ್ಲಿ 2 ದಿನಗಳಲ್ಲಿ 11 ವಿವಿಧ ವಿಷಯಗಳ ಕುರಿತಾಗಿ ತಜ್ಞರು ತಮ್ಮ ವಿಚಾರಗಳನ್ನು ಮಂಡಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದರು. ನಾವು 2 ದಿನದ ಲೆಕ್ಚರ್ ಸೀರೀಸ್ ಆನ್ ಮಾಲಿಕ್ಯುಲರ್ ಜೆನೆಟಿಕ್ಸ್ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿಯ ಜೊತೆಯಾಗಿ ನಮ್ಮ ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ಸಲ್ಲಿ ಈ ವರ್ಕ್ಶಾಪನ್ನು ಹೊಂದಿದ್ದೇವೆ. 24-25 ಆಗಸ್ಟ್ ತಿಂಗಳಲ್ಲಿ ಇದನ್ನು ಮಾಡಬೇಕಂತ ಉದ್ದೇಶಿಸಿ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಪರ್ಮಿಷನ್ ತಗೊಂಡು ಅವರು ಇದಕ್ಕೆ ಬೇಕಾದ ಸಹಾಯ ಧನವನ್ನು ಕೊಟ್ಟಿರುವುದರಿಂದ ನಾವು ನಮ್ಮ ಕಾಲೇಜಿಯಲ್ಲಿರುವ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್, ರಿಸರ್ಚ್ ಸ್ಕಾಲರ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಗಳ ಸಮೂಹ, ಮೊದಲಾಗಿ ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್, ಆಂಕಾಲಜಿಸ್ಟ್ ಅವರ ಸಮೂಹದಲ್ಲಿ ಈ ವರ್ಕ್ಶಾಪ್ ಮಾಡಬೇಕು ಅಂತ ನಿಶ್ಚಯಿಸಿಕೊಂಡು ನಮ್ಮ ಸುತ್ತಮುತ್ತಲಿರುವ ಎಲ್ಲ ಕಾಲೇಜುಗಳಿಗೂ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೇವೆ. ಹಾಗೆ ಸಾಧಾರಣ ಎಲ್ಲ ಕಾಲೇಜುಗಳಿಂದ ಅಂದರೆ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಅಲೋಶಿಯಸ್ ಕಾಲೇಜ್, ಕೆಎಂಸಿ ಮ್ಯಾಂಗ್ಳೂರು, ಮಣಿಪಾಲ್, ಎನಪಯ ಕಾಲೇಜ್ ಮತ್ತು ಈ ದೂರದ ಕಾಲೇಜುಗಳಿಂದಲೂ ಇಲ್ಲಿಗೆ ಸಾಧಾರಣ 300 ಡೆಲಿಗೇಟ್ಸ್ ಬಂದಿದ್ದಾರೆ. 24ನೇ ತಾರೀಕಿಗೆ ನಾವು ಈ ಮಾಲಿಕ್ಯುಲರ್ ಜೆನೆಟಿಕ್ಸ್ ಇನಾಗ್ರೇಷನ್ ಮಾಡಲು ನಮ್ಮ ಕಾಲೇಜಿನ ಪ್ರೋ ಚಾನ್ಸಲರ್ ಆಗಿರುವ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರನ್ನು ಬರಮಾಡಿಕೊಂಡಿದ್ದೇವೆ. ಅವರು ಇದರ ಬಗ್ಗೆ ಮಾಲಿಕ್ಯುಲರ್ ಜೆನೆಟಿಕ್ಸ್ ವರ್ಕ್ಶಾಪ್ ಯಾಕೆ ಬೇಕು, ಇದರ ಉದ್ದೇಶ ಏನು ಅಂತ ಅವರ ಭಾಷಣದಲ್ಲಿ ಎಲ್ಲ ಮಕ್ಕಳಿಗೂ ತಿಳಿಸಿದ್ದಾರೆ. ಆ ನಂತರ ನಾವು 11 ಬೇರೆ ಬೇರೆ ಒಳ್ಳೆಯ ಮಾಹಿತಿಯನ್ನು ಕೊಡುವಂಥ ಸ್ಪೀಕರ್ಸ್ಗಳನ್ನು ಇನ್ವೈಟ್ ಮಾಡಿದ್ದೆವು. ಅದರಲ್ಲಿ ಮೊದಲಾಗಿ ಡಾಕ್ಟರ್ ಆಂಜಲ್ BR ಅವರು ಬ್ಯಾಂಗ್ಳೂರು ರಾಮಯ್ಯ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್. ಅವರು ಬೇಸಿಕ್ ಜೆನೆಟಿಕ್ ಡಯಾಗ್ನೋಸ್ಟಿಕ್ ಟೂಲ್ಸ್ ಬಗ್ಗೆ ತುಂಬ ವಿಷಯವನ್ನು ತಿಳಿಸಿದರು ನಮ್ಮ ಸ್ಟೂಡೆಂಟ್ಸಿಗೆ. ನಂತರ ಎಥಿಕಲ್, ಲೀಗಲ್ ಆ್ಯಂಡ್ ಸೋಷಲ್ ಇಶ್ಯೂಸ್ ಇನ್ ಜೆನೆಟಿಕ್ ಸರ್ವಿಸ್ ಅಂತ ಡಾಕ್ಟರ್ ವೀಣಾ ವಾಸ್ವಾನಿ ಫ್ರಮ್ ಏನಂಪಯ ಮೆಡಿಕಲ್ ಕಾಲೇಜಿಂದ ಬಂದಿದ್ದರು. ಅಂದರೆ ಈ ಜೆನೆಟಿಕ್ ಸರ್ವಿಸಿಗೆ ಎಥಿಕ್ಸ್ ಭಾರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು DNA ಕಲೆಕ್ಟ್ ಮಾಡೋದರಿಂದ ಅದನ್ನು ಬೇರೆ ಯಾವುದಕ್ಕೂ ಉಪಯೋಗಿಸಬಾರ್ದು, ಯಾಕೆ ಉಪಯೋಗಿಸಬಾರ್ದು ಅಂತ ಸರಿಯಾಗಿ ಮಾಹಿತಿಯನ್ನು ಕೊಟ್ಟರು. ನಂತರ ಸ್ಟ್ಯಾಟಿಸ್ಟಿಕ್ಸ್ ಟೂಲ್ಸ್, ರಿಸರ್ಚಲ್ಲಿ ಜೆನೆಟಿಕ್ಸನ್ನು ಯಾವ ರೀತಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸಿಗೆ ಟೂಲಲ್ಲಿ ಉಪಯೋಗಿಸ್ಬೋದು ಅಂತ ಮಾಹಿತಿಯನ್ನು ಡಾಕ್ಟರ್ ವಾಸುದೇವ್ ಫ್ರಮ್ ಮಣಿಪಾಲ್ ಬಂದು ನಮಗೆ ವಿವರಿಸಿದರು. ಮತ್ತು ಮಾಲಿಕ್ಯುಲರ್ ಟೂಲ್ಸ್ ಫಾರ್ ರಿಸರ್ಚ್ ಇನ್ ಆಂಕಾಲಜಿ ಅಂತ ನಮ್ಮ ಡಾಕ್ಟರ್ ಚಿದಂಬರ ಶೆಟ್ಟಿಯವರು ಫ್ರಮ್ ರಾಮಯ್ಯ ಮೆಡಿಕಲ್ ಕಾಲೇಜಿಂದ ಬಂದು ನಮಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟರು. ಮತ್ತು ಫಂಡಮೆಂಟಲ್ಸ್ ಆಫ್ ಸೈಟೋಜೆನೆಟಿಕ್ಸ್, ಇಟ್ಸ್ ಅಪ್ಲಿಕೇಶನ್ ಅಂತ ಡಾಕ್ಟರ್ ಪ್ರಸನ್ನ ಕುಮಾರಿ ಅವರು ಕಿದ್ವಾಯಿ ಹಾಸ್ಪಿಟಲ್ ಪ್ರೊಫೆಸರ್, ಅವರು ತುಂಬ ವಿವರವಾಗಿ ಎಲ್ಲ ಮಾಹಿತಿಯನ್ನು ಅವರ ಕಿದ್ವಾಯಿ ಹಾಸ್ಪಿಟಲಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಹೇಗೆ ಜನರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಅವರು ಎಷ್ಟು ಕಡಿಮೆಯ
ಹಣದ ಮೂಲಕ ಎಷ್ಟು ಚೀಪಾಗಿ ಅವರು ಎಲ್ಲರಿಗೂ ಸರ್ವಿಸನ್ನು ಕೊಡ್ತಾ ಇದ್ದಾರೆ, ಮಾಹಿತಿಯನ್ನು ಸರಿಯಾಗಿ ಕೊಟ್ಟರು. ಪುನೊಮ್ಮೆ ಅಪ್ಲಿಕೇಶನ್ ಆಫ್ ಸೆಲ್ ಲೈನ್ಸ್ ಅಂತ ಡಾಕ್ಟರ್ ಚಿದಂಬರ ಮೂರ್ತಿಯವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಮತ್ತು ಡಾಕ್ಟರ್ ಯಶೋಧರ್ ಭಂಡಾರಿ ಎನಪೈಯಿಂದ ಬಂದು ಮಾಲಿಕ್ಯುಲರ್ ಕ್ಲೋನಿಂಗ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟರು. ಈ 2ನೇ ದಿನವಾದ 25ನೇ ತಾರೀಕು ಆಗಸ್ಟಲ್ಲಿ ಮೊದಲಿಗೆ 9 ಗಂಟೆಗೆ ಸ್ಟೆಮ್ ಸೆಲ್ ರಿಸರ್ಚ್ ಆ್ಯಂಡ್ ಥೆರಪಿ ಆ್ಯಂಡ್ ಅಪ್ಡೇಟ್ ಅಂತ ನಮ್ಮದೇ ಕಾಲೇಜಿನ ಸ್ಟೆಮ್ ಸೆಲ್ ಡಿಪಾರ್ಟ್ಮೆಂಟಿನವರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟರು. ಮತ್ತು ನಮ್ಮ ಕಾಲೇಜಲ್ಲಿ ಡೆವಲಪ್ ಆಗಿರುವಂಥ ಮಾಲಿಕ್ಯುಲರ್ ಆ್ಯಂಡ್ ಸೈಟೋಜೆನೆಟಿಕ್ಸ್ ಲ್ಯಾಬಿನ ಅಡ್ಜುವೆಂಟ್ ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಕಡಂದಲೆ ಅವರು ಬ್ಯಾಂಗ್ಳೂರು ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ನ ಮುಖ್ಯಸ್ಥರು. ಅವರು ನಮಗೆ ಸರಿಯಾದ ಮಾಹಿತಿಯನ್ನು ಇಲ್ಲಿ ಮಾಲಿಕ್ಯುಲರ್ ಸೈಟೋಜೆನೆಟಿಕ್ಸ್ ಬಗ್ಗೆ ನಮ್ಮ ಎಲ್ಲ ನೆರೆದಿರುವ ಡೆಲಿಗೇಟ್ಸಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟರು. ಮತ್ತು ಡಾಕ್ಟರ್ ಸ್ವಾತಿ ಶೆಟ್ಟಿ ಅವರು ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಪ್ರೊಫೆಸರ್. ಮೇನ್ಲಿ ಅವರು ಡಯಾಗ್ನೋಸ್ಟಿಕ್ ಮಾಲಿಕ್ಯುಲರ್ ಜೆನೆಟಿಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ರೋಗಕ್ಕೆ ಸಂಬಂಧಪಟ್ಟ ಜೆನೆಟಿಕ್ ಇನ್ಫಾರ್ಮೇಷನ್, ಮಾಲಿಕ್ಯುಲರ್ ಜೆನೆಟಿಕ್ ಇನ್ಫಾರ್ಮೇಷನನ್ನು ಹೇಗೆ ನಾವು ಪಡಿಬೋದು, ಅದರ ಇಂಪಾರ್ಟೆನ್ಸ್ ಏನು ಅಂತ ನಮಗೆ ಮಾಹಿತಿಯನ್ನು ಕೊಟ್ಟರು. ಮತ್ತು ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸ್ ಆ್ಯಂಡ್ ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಬಗ್ಗೆ ನಮ್ಮ ಯುರೋಪಿಯನ್ ಜಿನೋಮಿಕ್ಸ್ ಕಂಪನಿಯವರು ಇನ್ಫಾರ್ಮೇಷನ್ ಕೊಟ್ಟರು. ಆ ನಂತರ ಇವತ್ತು ನಾವು 2 ಗಂಟೆಗೆ ಎಲ್ಲ ನೆರೆದಿರುವ ಡೆಲಿಗೇಟ್ಸಲ್ಲಿ ಮೇನ್ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು PhD ಸ್ಕಾಲರ್ಸಿಗೆ ನಾವು 50 MCQ ಈ ಎಲ್ಲ ಮಾಹಿತಿಯನ್ನು ಕೇಳಿದ ಇನ್ಫಾರ್ಮೇಷನ್ನ ಮೇಲೆ 50 MCQ ಮಾಡಿ ಅದರ ಬಗ್ಗೆ ಅವರಿಗೆ ಟೆಸ್ಟ್ ಮಾಡಿ ಅದರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ 10,000 ರೂಪಾಯಿ ಪ್ರೈಸನ್ನು, ಸೆಕೆಂಡ್ ಬರುವವರಿಗೆ 6,000 ರೂಪಾಯಿ ಪ್ರೈಸನ್ನು ಮತ್ತು ಥರ್ಡ್ ಬರುವವರಿಗೆ 4,000 ಪ್ರೈಸನ್ನು ಕೊಡುವುದಾಗಿ ನಾವು ಮೊದಲೇ ಉಲ್ಲೇಖಿಸಿದ್ದೇವೆ ಆ್ಯಸ್ ಪರ್ ದ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಹಾಗೆ ಎಕ್ಸಾಮ್ ಮಾಡಿ ಈಗ ಪ್ರೈಸನ್ನು ವ್ಯಾಲಿಡಿಟಿ ಫಂಕ್ಷನಲ್ಲಿ ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರ ಪ್ರೆಸೆನ್ಸಲ್ಲಿ ನಾವು ಕೊಡ್ತಾ ಇದ್ದೇವೆ. Just wanted one information, sir. Being a periodontist, I know that the inflammation part of periodontal supporting structure can be controlled. But what is lost is lost. We are not able to regenerate in spite of having a lot of regenerative methods and grafting procedures. Sure. But my area of interest is periodontal ligament, sir. Periodontal ligament is, we know it is a pluripotent mesenchymal cells and it has the ability to produce different type of cells, specialized cells. So why we are still lagging behind, sir? We are not able to replicate the results what we are getting in vitro in vivo. Yeah, as I said, whatever we do in vitro, that's why we go with the maximum or minimal number of cell lines to be established. So again, from the therapeutic point of view, definitely we can move on to application. That's the therapeutic applications. But what we need to understand before moving there is their quality. Again, the potency. So for every cell line, we need to undertake potency characterization parameters and then go for applications. That's what we need to do. So especially as I showed with the CGMP facility, there we need to go for critical optimization, especially when we collect the tissue, especially ligament or pulp. We get very tiny amount of tissue sample, and from that we have to split the cells and then enhance the number under in vitro conditions, again without compromising the potency. So probably for autologous transplantation that is possible. For allogenic there are certain barriers. As I said, probably HLA matching needs to be done, but again that is scientific issue which we need to cross over. Another thing is the guidelines. That is from the government, probably
from the Indian perspective, it was in 2013, draft guideline was prepared by DCGI, Drug Control General of India, in association with the Department of Biotechnology and the Health Department. But till now, that guidelines have not been passed by the DCGI or by the agency that is responsible for moving ahead with clinical applications. So again, from Indian perspective, it's mainly the fraudulent practices that are being done by clinicians, especially in various states. So to curb those practices, I think they have come up with stringent guidelines, and we need to go through critical research only to realize the applications. But we do have expertise and facility probably in another couple of years. Now, based on our basic research findings, now we are going on to animal studies. Probably in another 2 years, we may register a clinical trial or clinical research. A lot of reviews on how to use dental pulp stem cells. So that is, I think, one of the only thing we find on Google, like lot of reviews and lot of things on stem cells, rather on anything that is clinical. So what do you think, because we come across the most potent stem cells according to the review, that is the third molar stem cells or the dental pulp stem cells. So what do you think should motivate us in doing some stem cell research, because it always demotivates us because there is no clinical application? From Indian perspective, what I have seen, because research is an endeavor where that needs a lot of patience and perseverance. So you can't expect results overnight, unlike in other areas. So research, it has to be a passion. It's not like just on anybody. So coming to your question, probably, as I said, scientific issues as well as certain guidelines issues which we need to cross over. Till that time, probably we have to again concentrate our efforts on understanding the genetic or molecular or epigenetic mechanisms, because that fundamental aspect is also very important, because they do share the features common with onco or keratomorphic cells, cancer cells. So potential is there and barriers are also there. Probably we need to concentrate on the barriers to be crossed over before realizing the potential. I'm hopeful of getting that draft guidelines approved by the Parliament after submission from the DCGI, and once that comes, probably we'll have some avenues or windows to go ahead for clinical applications. Till that time, probably students and even faculty are writing reviews based on the original research articles, especially again from the Indian perspective. But we need to carry out a lot of basic as well as advanced research activities. ನಾನು ಪ್ರೊಫೆಸರ್ ಆಗಿ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಎಂಬ ಇನ್ಸ್ಟಿಟ್ಯೂಟಿಗೆ ಕೆಲಸ ಮಾಡ್ತಿದ್ದೇನೆ. ಅಲ್ಲಿ ನನ್ನ ಸ್ಪೆಷಾಲಿಟಿ ಕ್ಲಿನಿಕಲ್ ಸೈಟೋಜೆನೆಟಿಕ್ಸ್ ಆ್ಯಂಡ್ ಮಾಲಿಕ್ಯುಲರ್ ಸೈಟೋಜೆನೆಟಿಕ್ಸ್ ಅಂತ ಹೇಳಿ. ಸೊ ಈ ಸ್ಪೆಷಲೈಸೇಷನಲ್ಲಿ ಈಗ ತಾನೇ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ಹೇಳಿದಾಗೆ ಈ ಅನುವಂಶೀಯ ಕಾಯಿಲೆಗಳನ್ನು ಪತ್ತೆ ಹಚ್ಚುವಂಥ ಪ್ರಯೋಗಗಳನ್ನು ನಾವು ಮಾಡಿ ಕನ್ಫರ್ಮ್ ಮಾಡ್ತೇವೆ. ಇದು ಹುಟ್ಟಿದ ಮಕ್ಕಳಿಗೆ ಏನಾದರೂ ವ್ಯತ್ಯಾಸ ಇದ್ದರೆ, ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕಂಡುಹಿಡಿಯೋದು. ಅದಾದ ನಂತರ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಡಿಸೀಸ್ ಇದ್ದರೆ, ಜೆನೆಟಿಕ್ ಡಿಸೀಸ್ ಇದ್ದರೆ ಅದನ್ನು ನಾವು ಕಂಡುಹಿಡಿಯೋದಕ್ಕೆ ಎಲ್ಲ ಪ್ರಯೋಗ ಮಾಡ್ತಿದ್ದೇವೆ. ಪ್ಲಸ್ ಅದಾದ ನಂತರ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೂ ಸಹ ನಾವು ಇಲ್ಲಿ ಜೆನೆಟಿಕ್ ಡಯಾಗ್ನೋಸ್ಟಿಕ್ಸ್ ಮಾಡ್ತಿದ್ದೇವೆ. ನಾನು ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸಿಂದ ಬಂದಿರೋದ್ರಿಂದ ಅಲ್ಲಿಂದ ಅದರ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಮೂಲಕ ಇಲ್ಲಿ KS ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ಈ ಅನುವಂಶೀಯ ಕಾಯಿಲೆಗಳನ್ನು ಕಂಡುಹಿಡಿಯುವಂಥ ಪ್ರಯೋಗಾಲಯವನ್ನು 2013ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. 2012ನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೆವು. ಸ್ವಲ್ಪ ಡಿಲೇ ಆದ ನಂತರ 1 ವರ್ಷದ ನಂತರ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಸೆಟ್ ಮಾಡಿ, ಇಲ್ಲಿಂದ ಎಲ್ಲ ಸ್ಟೆಬಿಲೈಸ್ ಆದ ನಂತರ ಬಾಕಿ ಎಲ್ಲ ಮೆಡಿಕಲ್ ಕಾಲೇಜಸ್ ಮತ್ತು ಹಾಸ್ಪಿಟಲ್ಗಳಿಗೆ ಈ ಪ್ರಯೋಗಾಲಯದಿಂದ ಹೆಲ್ಪ್ ಆಗುವಾಗಿ ಎಲ್ಲ ನಮ್ಮ ಉದ್ದೇಶ ಇದ್ದಿದ್ದರಿಂದ ಎಲ್ಲರೂ ಅವರಿಗೆ ಸಹಾಯ ಮಾಡ್ತಿದ್ದೇವೆ. ಬ್ಲಡ್ ಸ್ಯಾಂಪಲ್ ಆಗಲಿ,
ಬೋನ್ ಮ್ಯಾರೋ ಸ್ಯಾಂಪಲ್ ಆಗಲಿ ಅಥವಾ ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಏನು ಹೇಳ್ತೇವೆ, ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಯಿಲೆಗಳನ್ನು ಕಂಡುಹಿಡಿಯೋದಕ್ಕೆ ಎಲ್ಲ ಸ್ಯಾಂಪಲ್ಗಳನ್ನ ನಾವು ಅಕ್ಸೆಪ್ಟ್ ಮಾಡಿ ಅದನ್ನು ಪ್ರಾಬ್ಲಮ್ಗಳನ್ನು ಏನಿದೆಯೋ ಅದನ್ನೆಲ್ಲ ಕಲ್ಚರ್ ಮಾಡಿ ನಾವು ಕಂಡುಹಿಡಿದು ಅದನ್ನು ರಿಪೋರ್ಟ್ ಮಾಡ್ತಿದ್ದೇವೆ. ಕ್ಯಾನ್ಸರ್ ಕಾಯಿಲೆಗಳಿಗಂತೂ ಸಹ ಈ ಬೋನ್ ಮ್ಯಾರೋ ಅಥವಾ ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಅದನ್ನು ಸಹ ಕಂಡುಹಿಡಿದು ಡಾಕ್ಟರ್ಸಿಗೆ, ಕ್ಲಿನಿಷಿಯನ್ಸ್ಗೆ ನಾವು ಹೆಲ್ಪ್ ಮಾಡೋದಕ್ಕೆ, ಕನ್ಫರ್ಮ್ ಮಾಡೋದಕ್ಕೆ ಎಲ್ಲ ಪ್ರಯೋಗವನ್ನು ಮಾಡಿ ಅದನ್ನು ಜೆನೆಟಿಕ್ ಡಿಸೀಸಸ್ ಮಾತ್ರ ನಾವು ಕನ್ಫರ್ಮ್ ಮಾಡಿ ಹೇಳ್ತೇವೆ. ಆ ವ್ಯವಸ್ಥೆಯನ್ನು ಇಲ್ಲಿ KS ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ಸೆಟಪ್ ಮಾಡಿದ್ರಿಂದ ಇಲ್ಲಿನ ಮ್ಯಾಂಗ್ಳೂರು ಮತ್ತು ಉಡುಪಿ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಅಥವಾ ನೇಬರಿಂಗ್ ಸ್ಟೇಟ್ಸ್ಗಳನ್ನು, ಈಗ ಕ್ಯಾಲಿಕಟ್ ಆಗಿರ್ಬೋದು ಅಥವಾ ಕೇರಳ ಸ್ಟೇಟ್, ನೇಬರಿಂಗ್ ಸ್ಟೇಟ್ಗಳಿಂದ ಎಲ್ಲ ಸ್ಯಾಂಪಲ್ಗಳು ಇಲ್ಲಿ ಬರ್ತಾಯಿದೆ. ಇದು ಸ್ವಲ್ಪ ಸ್ಪ್ರೆಡ್ ಆಗಿ ಡಾಕ್ಟರ್ಸ್ ಮೂಲಕ ಬೇರೆ ಬೇರೆಯವರಿಗೆ ತಲುಪಿ ಬಾಕಿಯವರು ಸಹ ಕೇಳಿ ಅಲ್ಲಿಂದ ಸ್ಯಾಂಪಲ್ಸ್ ಎಲ್ಲ ಇಲ್ಲಿ ಬಂದು ಟೆಸ್ಟ್ ಆಗಿ ವಾಪಸ್ ಅವರಿಗೆ ರಿಪೋರ್ಟ್ ಆಗ್ತಾಯಿದೆ. ಸೊ ಇದರಿಂದ ಈ ಪ್ರಯೋಗಾಲಯದಿಂದ ತುಂಬ ಜನ ಉಪಕಾರವನ್ನು ಪಡೀತಿದ್ದಾರೆ. ಅದನಂತರ ಈ ಟಾಕ್ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮೆಡಿಕಲ್ ಕಾಲೇಜಲ್ಲಿ ಕೊಡೋದ್ರಿಂದ, ಈ ಅನುವಂಶೀಯ ಕಾಯಿಲೆಗಳ ಬಗ್ಗೆ ಟಾಕ್ ಕೊಡೋದ್ರಿಂದ ಅಲ್ಲಿನ MD ಸ್ಟೂಡೆಂಟ್ಸ್ ಆಗಲಿ ಅಥವಾ ಅಲ್ಲಿಯ ಡಾಕ್ಟರ್ಸ್ ಆಗಲಿ ಬೇರೆ ಬೇರೆ ಕಡೆಗೆ, ಅಂದರೆ ಮಹಾರಾಷ್ಟ್ರ ಆಗಲಿ, ಮುಂಬೈ ಆಗಲಿ, ಡೆಲ್ಲಿ ಆಗಲಿ ಸ್ಯಾಂಪಲ್ಸ್ ಎಲ್ಲ ಅಲ್ಲಿ ಕಳಿಸಬೇಕಾಗಿಲ್ಲ. ಇಲ್ಲಿಯೇ ನಮ್ಮ ಸ್ಟೇಟಲ್ಲಿ ಇರೋದರಿಂದ ಇಲ್ಲಿಗೆ ಎಲ್ಲ ಸ್ಯಾಂಪಲ್ಸ್ ಈ ಕೋಸ್ಟಲ್ ಬೆಲ್ಟ್ನವರು ಕಳಿಸ್ತಾ ಇದ್ದಾರೆ. ಎಲ್ಲರೂ ಇದನ್ನು ಅಡ್ವಾಂಟೇಜ್ ತಗೊಂಡು ಇದ್ದವರು ಸಹ ಇಲ್ಲಿಗೆ ಪೇಷಂಟ್ ಕಳಿಸಿ ಇಲ್ಲಿಯೇ ಟೆಸ್ಟ್ ಮಾಡಿಸಿಕೊಳ್ಳಬಹುದು ಅಂತ ನಾವು ಹೇಳ್ತೀವಿ. I think that you are all from genetics background, because I am going to start from the middle of the subject. I am not going to start from the scratch. If you all agree, I will start from middle of the subject. That is from how molecular techniques can be applied in clinical cytogenetics. As just mentioned, the abnormalities, whatever we see, children who are born with congenital abnormalities, what we call, how do they come up to that level, whether it has any genetic background or not? Those are all the ones what we are going to decide, and we are going to confirm various diseases using different techniques, and that is what that field itself is called clinical cytogenetics. And various new developments have been occurred and then went directly from the research laboratory into the diagnostic facility. That's what we are going to discuss. So I'm just going to give you several examples what it means, how it affects. See, for example, we come across all these pesticides used in the agriculture field, as well as pesticides sprayed over all the cashew plantations, which also falls into the water body, which we consume. All these teratogens, carcinogens, indirectly we consume. So how it is going to affect the genetic material as such? It's not going to keep quiet. This generation, in you, if it happens, what happens? An individual who is normal at that time will not get any abnormality. But if he gets these teratogens are exposed to these pesticides, insecticides, what do you expect? Do you get any genetic abnormality? Yes or no? If it is genetic abnormality, what is going to end up in? Cancer, right? That's the only thing what you can see. If it is not shown on the individual who is exposed already, what is going to happen? Next generation it is going to affect. That is the fetus or the child which is going to get born next year, following year. All these children will be affected. One or the other way. Genetically abnormal children will land up in this. So without any reason, a genetically abnormal child is born. You don't know whether it is genetic or not, but it has to be confirmed. Next, two or major anomalies may represent genetics. Now, may not be only single abnormality what you see. Congenitally, as it is born, if you see more than two abnormalities, facial dysmorphism, all other things, so you can consider going for the genetic analysis. So any kind of syndrome, known syndrome, because of the abnormalities, chromosome abnormalities accounts for 10% of the newborns. And dysmorphic facial features, as I mentioned, short stature, which is always mainly suspected for Turner syndrome. I will explain what is Turner syndrome later on. But there is a aneuploidy here where we have only one X chromosome. Before I say all these things, I just want to mention that males will have 46 XY chromosome and females will have 46 XX chromosomes. Right? XX and XY will be the sex chromosomes. So in females, if they are missing one X chromosome, this is where they end up. 45X will turn to be Turner syndrome. Okay, this is the basic information.
and ambiguous genitalia or hypogonadism. Ambiguous genitalia, when the baby is born, we don't know the sex of the baby. So there the genetic study is very, very important. If the genetics inside, what is in each and every cell is different, and if you make the sex in opposite way, this is not going to work. So this, because of that, you need to study genetics of it. Basically, the chromosomal study is very, very important. Now, mental retardation, any kind of mental retardation, if you suspect that it may be because of the genetics, better to check. Any kind of fragile cells are missing. Any reason why is mentally retarded, child is mentally retarded. Because developmental delays are very common, but you have to wait. But mental retardation, once you come to know, better to rule out the genetic background of it. So these are the places where we see this genetic problem. Can you see this picture? It's the pathological slide which I have taken from the website. You can see different dysmorphology, abnormalities. See here, these are hands. Can you see here? Nose is on the forehead, eyes are here, the place of nose. Top or bottom feet, hand and feet. All these things are genetically abnormal children. So these children, more than 50% of them, or when we study them, they will have one or the other genetic abnormality, chromosomal disorder. In general, we call it as chromosomal disorders. Now, it's not only because the congenital abnormalities what we see in regular life. Many people end up in fertility clinics, mainly because infertility problems. Knowingly or unknowingly, they'll wait for 4 or 5 years. Immediately they go for the IVF or any kind of procedures, whatever is recommended. But before they recommend all those things, any hormonal study, everything is normal. But you better go through the genetic background. Study your own genetic background, whether everything is normal or not. That's very, very important because of various reasons. So this is one of them. Advanced maternal age in the fertility problem. Unexplained infertility, which may have a balanced translocation between two different non-homologous chromosomes. We have chromosomes 1 to 22 as autosomes, X and Y or XX as sex chromosomes. The translocation can happen between any of these chromosomes. So that is balanced translocation. The individual who is carrier for the balanced translocation, he will be normal. He will not know anything about that. But only when it goes to the next generation, that is for the fetus, when it is abnormally transmitted to the fetus, the abnormal chromosome, that becomes the culprit. Spontaneous abortions are happening because of those things. Abnormal chromosome ending up in the fetus. It will not be compensated and it will not be tolerated. ಬೆಂಗಳೂರಿನ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ರಿಸರ್ಚ್ ಸೆಂಟರಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದು ತುಂಬ ವರ್ಷದಿಂದ ಅಲ್ಲಿ ರಿಸರ್ಚ್ ಮತ್ತು ಡಯಾಗ್ನೋಸ್ಟಿಕ್ ಕೆಲಸ ನಡೀತಿದೆ. ನಾನು ಅಲ್ಲಿ ಮಾಲಿಕ್ಯುಲರ್ DNA ಡಯಾಗ್ನೋಸ್ಟಿಕ್ಸ್ ಮತ್ತು ರಿಸರ್ಚ್ ಎರಡರಲ್ಲೂ ಕೆಲಸ ಮಾಡ್ತಿದ್ದೀನಿ. DNA ಡಯಾಗ್ನೋಸ್ಟಿಕ್ಸ್ ಏನಕ್ಕೆ ಮಾಡಬೇಕು, ಇದರಿಂದ ಉಪಯೋಗವೇನು, ಯಾವ ಥರ ಕಾಯಿಲೆ ಅಥವಾ ರೋಗಗಳಿಗೆ ನಾವು ಇನ್ನು ಪರಿಶೋಧನೆ ಮಾಡ್ಬೋದು, ಏನು ಗೊತ್ತಾಗುತ್ತೆ. ನಮ್ಮ ಸೆಂಟ್ರಲ್ಲೂ ತುಂಬ ವರ್ಷದಿಂದ ಬೇರೆ ಬೇರೆ ಕಾಯಿಲೆಗೆ ನಾವು ಜೆನೆಟಿಕ್ ಡಯಾಗ್ನೋಸಿಸ್ ಮಾಡ್ತಾಯಿದ್ದೀವಿ. ಒಂದೆರಡು ಕಾಮನ್ ಆಗಿ ಬರೋದೇನು ಅಂದರೆ ಬೀಟಾ ಥ್ಯಾಲಸೀಮಿಯಾ, ಇದು ರಕ್ತದ ಕಾಯಿಲೆ. ಇದು ತುಂಬ ಇಂಡಿಯಾಲಿ ತುಂಬ ಕಾಮನ್ ಆಗಿ ಇದೆ. ಇದಕ್ಕೆ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಇದರಿಂದ ಪೇಷಂಟ್ಸ್ಗೂ ಗೊತ್ತಾಗುತ್ತೆ ಏನು ಮಾಡಬಹುದು, ಮುಂದೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಮತ್ತು ಮುಂದೆ ಮಕ್ಕಳಾದಾಗ ಅವರು ಟೆಸ್ಟ್ ಮಾಡ್ಬೋದಾ ಅಂತ ಅದ್ರ ಬಗ್ಗೆ ಎಲ್ಲ ಮಾಡ್ಬೋದು. ಇದ್ರ ಬಿಟ್ಟು ನಾವು ಇನ್ಫರ್ಟಿಲಿಟಿಯಲ್ಲೂ ವೈ ಕ್ರೋಮೋಸೋಮಲ್ಲಿ ಮೈಕ್ರೋ ಡಿಲೀಷನ್ಸ್ ಇದೆಯಾ ಅಂತ ಆ ಥರ ಟೆಸ್ಟ್ಗಳು ಮಾಡ್ತೀವಿ, ಇನ್ಫರ್ಟಿಲಿಟಿ ರಿಲೇಟೆಡ್ ಟೆಸ್ಟ್ಸ್. ಆಮೇಲೆ ಬೇರೆ ತುಂಬ ರೋಗಗಳಿದ್ದಾವೆ ನಾವು ಟೆಸ್ಟ್ ಮಾಡೋದು, ಗಾಷರ್ಸ್, ಗ್ಲೈಕೋಜನ್ ಸ್ಟೋರೇಜ್ ಡಿಸಾರ್ಡರ್ಸ್, ಬೇರೆ ಬೇರೆ ಸಿಂಡ್ರೋಮ್ಗಳು. ಇದ್ರ ಬಗ್ಗೆ ಎಲ್ಲ ತಿಳಿದು ಡಾಕ್ಟ್ರುಗಳಿಗೆ ಮುಂದೆ ಅವರ ಪೇಷಂಟ್ಗೆ ಎಂಥ ಟ್ರೀಟ್ಮೆಂಟ್ ಮಾಡ್ಬೋದು, ಮುಂದಿನ ಜನ್ರೇಷನ್ಸ್ಗೆ ಎಫೆಕ್ಟ್ ಆಗುತ್ತಾ, ಈ ಥರ ಕ್ವೆಶ್ಚನ್ಸ್ಗೆಲ್ಲ ಅವ್ರಿಗೆ ಆನ್ಸರ್ಸ್ ಸಿಗುತ್ತೆ. ಸೊ ಇದರಿಂದ DNA ಡಯಾಗ್ನೋಸ್ಟಿಕ್ಸ್, ಜೆನೆಟಿಕ್ ಡಯಾಗ್ನೋಸ್ಟಿಕ್ಸ್ ಮಾಡೋದು ತುಂಬ ಉಪಯೋಗವಿದೆ. ಇದನ್ನೆಲ್ಲ ಕ್ಲಿನಿಷಿಯನ್ಸ್ಗೆಲ್ಲ ಗೊತ್ತಾದರೆ ಇನ್ನೂ ಜಾಸ್ತಿ ಪೇಷಂಟ್ಸ್ಗೂ ಇದಕ್ಕೆ ಲಾಭ ಬರುತ್ತೆ.
about genetic diagnosis is what does it mean, why do you do it, who can it be, who are beneficiaries or who can do it, and how is this going to be helpful. So these are frequent questions which come up. And what DNA diagnostic basically does, what we're trying to do, is to look for alterations in the genetic code. So in the earlier talk, you looked at the level of chromosomes, alterations at the level of chromosomes where larger alterations happen, which are visual at the chromosomal level. So now we're going more into the nucleotide level, to the DNA level. So these alterations, or mutations as we call them, can cause diseases. Now there are mutations which do not cause diseases, so because mutations are random. Usually they are random, and they are the basis of evolution, right? So variation happens because of mutations, and the number of species that we have on this planet and all that is a direct result of mutations happening. But when we refer to mutations now, in the clinical perspective, it's those changes which do lead to disease. So there are many different methods that we use to look for alterations, and it's dependent on the kind of disease, the kind of mutations you're looking for, the kind of changes you're looking for, right on? Or additional subtraction of entire chromosomes or recessive chromosomes, which you dealt with a little earlier. Okay? And it can be congenital, which means you've inherited it. It's present from birth, and which means all the cells in your body contain this mutation, right? Or it could be acquired. So these are also changes in the DNA, but this is acquired during your lifetime, and these are somatic changes. And a very good example of that is cancer. So we can also differentiate genetic diseases into single gene disorders, and as the name is self-explanatory, that means one gene is involved in that disorder. And examples of those are thalassemia, sorry, that should be beta, I think the font has changed. Beta thalassemia, cystic fibrosis, PKU, Huntington's, these are all single gene disorders. Chromosomal abnormalities, which we just went through earlier. And multifactorial disorders, where there are more than either one gene involved, there could be polygenetic diseases, or there could be an environmental factor also involved. So you could have a predisposition to a certain disease, and depending on lifestyle or environmental agencies, you could either develop or not develop that disease. So why do we do this? Why do we want to go into genetic disorders? Why do we want to diagnose these things? Why do we want to solve any mystery? One of the main things of the human mind is to know the truth. So one is, of course, you want to know what's happening, right? And we always want answers. Answers sometimes provide closure, especially if you're from the patient side. Sometimes just knowing what's wrong is a huge relief. The other thing you can do is determine the type of medicine that can be applicable for a patient, or the dose. And this is now broadly termed as pharmacogenetics, where depending on either the mutation that is there in a certain cancer, or the dosage required for a certain patient, depending on the variation that they already have, you can decide on what. The same DNA, the fact that different transcription happens and different proteins are expressed in different cells gives you the whole gamut of cells that we have. So coming to genetic diseases. So what can be the causes of genetic diseases? You can have point mutations, you can have chromosomal alterations, you can have epigenetic modifications, things like histone modifications, methylation of cytosine residues. All these could also lead to a change in the expression of a gene, and therefore disease. And you could also have duplications, deletions, insertions of a smaller kind, and we're not talking at the chromosomal level, but even smaller duplications and deletions. So these
are all causes of genetic disease. So this is an example of a point mutation. When we say a point mutation, we basically mean just one change at the nucleotide level. So here this is an example of where the normal DNA sequence is here and the CG here is changed to TA. So what happens then is your nucleotide code is changed. So when that changes, these are the possibilities that could take place. So now, for example, each codon, what we call the triplet code. So each 3 letters codes for an amino acid. Okay. So here in this particular instance, CAT here, which codes for histidine, is changed to CCT, which then codes for proline. So your amino acid sequence has changed. So when that happens, the protein could not function like it normally should. It could be ineffective, it may not bind with what it's supposed to do, it may just not work at all. So there are different context-dependent situations depending on what that changes at the protein level. Another thing that could happen here, which is an example here, is instead of changing the amino acid, you have a stop codon, which means the protein is suddenly stop translating there. So you have a very short protein or an incomplete protein. So this is the code, our DNA code, and as you can see, each triplet code, and because we have 4 nucleotides and there are 64 possible combinations, you have these different codes. And you can also see there are some codes, like for example this is color coded. All these codons still code for leucine. So there's a redundancy in the code. It's not that there's one code and one amino acid, because we have fewer amino acids. So there's a redundancy. We always have one start codon, which is ATG, which also codes for methionine, and we have 3 stop codons. Okay? So this is the DNA code. So changes in this will, when you have a mutation, could change the protein or introduce a stop codon and so on. You could also have small insertions, a few base pair deletions, which all again change your sequence and therefore the sequence of your amino acids and therefore the protein. So one thinks of mutation at the DNA level, you have to also imagine at the functional level what's happening, right? So at the functional level, we're talking in terms of the protein. There's something going wrong in the protein level, and that protein is not doing something it normally should, and therefore you have development of the disease. So the other way we can look at genetic diseases and how we characterize them are whether the genes are based on the autosome and also whether they're dominant or recessive. So the dominant and recessive part, again, one needs to further on think of in functionality of the protein. So it's not like, when you say dominant, that it is dominant or it's doing something very dominant. But when you look at the context and you look at what is happening at the protein level, which is what I'm trying to show you, what happens and why it's called dominant. ನಾನು ಈ ಸೆಂಟ್ರಲ್ ರಿಸರ್ಚ್ ಲ್ಯಾಬ್ನ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದೇನೆ. 2013ನೇ ಇಸವಿಯಲ್ಲಿ ಇಲ್ಲಿ ಸೇರಿ ಇಲ್ಲಿವರೆಗೆ ನಾನು ಕೋಆರ್ಡಿನೇಟರ್ ಆಗಿದ್ದೇನೆ. ಈ ಡಯಾಗ್ನೋಸ್ಟಿಕ್ ಸೆಂಟರನ್ನು 2013 ಜುಲೈ 13ರಂದು ಉದ್ಘಾಟಿಸಿದ್ವಿ. ನಮ್ಮ ಮುಖ್ಯ ಉದ್ದೇಶ ಏನಂದರೆ ಇಲ್ಲಿನ ಸುತ್ತಮುತ್ತಲ ಜನರಿಗೆ, ದಕ್ಷಿಣ ಕನ್ನಡ, ಉಡುಪಿ ಅವರಿಗೆ ಇಂಥ ಒಂದು ಅನುವಂಶೀಯದ ಈ ರೋಗಗಳಿದೆ, ಅವುಗಳನ್ನು ಪತ್ತೆ ಹಚ್ಚುವ ಒಂದು ವಿಧಾನ ನಮ್ಮಲ್ಲಿದೆ. ಸೊ ಇಲ್ಲಿ ಮಂಗಳೂರಾಗಲಿ ಉಡುಪಿ ಆಗಲಿ ಎಲ್ಲಿಯೂ ಇಂಥ ಸುಸಜ್ಜಿತವಾದ ಲ್ಯಾಬೊರೇಟರಿ ಇಲ್ಲ. ಸೊ ಅದನ್ನೆಲ್ಲ ಮನಗಂಡು ಮತ್ತು ನಮ್ಮ ಮಿತ್ರರಾದ ಡಾಕ್ಟರ್ ಜಯರಾಮ್ ಕಡಂದಲೆ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಒಂದು ದೊಡ್ಡ ಅನುವಂಶೀಯ ರೋಗವನ್ನು ಪತ್ತೆ ಹಚ್ಚುವ ಒಂದು ಕೇಂದ್ರವನ್ನು ಸ್ಥಾಪಿಸಿದ್ದೇವೆ. ಇದರಲ್ಲಿ ಮುಖ್ಯ ಏನಂದರೆ ಮಕ್ಕಳ ಪಿಡಿಯಾಟ್ರಿಷಿಯನ್, ಮಕ್ಕಳ ತಜ್ಞರು, ಆಮೇಲೆ ಹೆರಿಗೆ ತಜ್ಞರು, ಆಮೇಲೆ
ಕ್ಯಾನ್ಸರ್ ತಜ್ಞರು. ಅಂಥ ಅವರಿಗೆ ಬರುವ ರೋಗಿಗಳನ್ನು ಅವರ ಇದರ ರೋಗದ ಲಕ್ಷಣಗಳ ಮೇರೆಗೆ ಅದು ಒಂದು ವೇಳೆ ಅದು ಈ ಜೆನೆಟಿಕ್ ಅಥವಾ ಅನುವಂಶೀಯ ಕಾಯಿಲೆ ಆದಿದ್ದರೆ ಅವರು ಅದನ್ನು ಟೆಸ್ಟ್ ಮಾಡಿ ನಮಗೆ ಅದನ್ನು ಸ್ಯಾಂಪಲನ್ನು ಕಳಿಸ್ತಾರೆ. ನಾನಾ ವಿಧದ ಸ್ಯಾಂಪಲನ್ನು ಕಳಿಸ್ಬೋದು. ಒಂದು ರಕ್ತವನ್ನು ಕಳಿಸ್ಬೋದು, ಅಸ್ಥಿಮಚ್ಚೆ ಕಳಿಸ್ಬೋದು ಅಂದರೆ ಬೋನ್ ಮ್ಯಾರೋ, ಆಮೇಲೆ ಕಾರ್ಡ್ ಬ್ಲಡ್ ಕಳಿಸ್ಬೋದು, ಇದು ಮಕ್ಕಳ ಆಮೇಲೆ ಕೊರಿಯಾನಿಕ್ ಸ್ಯಾಂಪಲ್, ಚರ್ಮ ಇತ್ಯಾದಿ ಸ್ಯಾಂಪಲ್ಗಳನ್ನು ಕಳಿಸ್ಬೋದು ನಮ್ಮ ಕೇಂದ್ರಕ್ಕೆ. ನಾವು ಅದನ್ನು ಕ್ಷಿಪ್ತ ಸಮಯದಲ್ಲಿ ಅಂದರೆ ಸಾಧಾರಣವಾಗಿ ನಮ್ಮಲ್ಲಿ ಕ್ಯಾರಿಯೋಟೈಪಿಂಗ್ ಮತ್ತು ಫಿಶ್ ಎಂಬ 2 ವಿಧಾನಗಳನ್ನು ನಾವು ಮಾಡ್ತೇವೆ. ಕ್ಯಾರಿಯೋಟೈಪಿಂಗ್ ಅಂದರೆ ಅದಕ್ಕೆ ಸಾಧಾರಣ 8 ರಿಂದ 10 ದಿನಗಳು ಬೇಕಾಗ್ತದೆ. ಆಮೇಲೆ ಫಿಶ್ ಅಂದರೆ ಒಂದು 24 ರಿಂದ 40 ಗಂಟೆ ಒಳಗೆ ನಾವು ಅದರ ರಿಪೋರ್ಟನ್ನು ಕೊಡ್ತೇವೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಎಲ್ಲರ ಮನಸ್ಸಲ್ಲಿ ಒಂದಿದೆ, ಈ ಅನುವಂಶೀಯ ಕಾಯಿಲೆ ಅದು ಗುಣ ಆಗೋದಿಲ್ಲ, ಮತ್ತು ಯಾಕೆ ಅದಕ್ಕೆ ಪರೀಕ್ಷೆ ಅಂಥೇಳಿ. ಅದು ಆ್ಯಕ್ಚುಲಿ ಕೆಲವು ಅನುವಂಶೀಯ ಪರೀಕ್ಷೆ ಆಫ್ಕೋರ್ಸ್ ಗುಣ ಆಗೋದಿಲ್ಲ. ಆದರೆ ಸಪೋಸ್ ಈಗ ಒಂದು ಕಾಯಿಲೆ ಒಂದು ಮಗುವಿಗೆ ಬಂದಿದ್ದಾದರೆ ಕಾಯಿಲೆ ಬಂದ ಮೇಲೆ ಅದು ಗುಣಪಡಿಸಲಿಕ್ಕೆ ಆಗೋದಿಲ್ಲ. ಆದರೆ ಅದೇ ಮಗುವಿನ ತಾಯಿ ಇನ್ನೊಂದು ಸಲ ಹೆರಿಗೆ ಆದಾಗ ನಾವು ಅದಕ್ಕೆ ಭಾಳ ಒಂದು ತಗೊಳ್ಬೇಕಾಗ್ತದೆ. ಯಾಕಂದರೆ ಇನ್ನೊಂದು ಮಗು ಅಂಥದ್ದು ಆಗುವ ಚಾನ್ಸ್ ಇದೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ಗಳು ಪ್ರಥಮವಾಗಿ ಫಸ್ಟ್ 3 ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಅದನ್ನು ಒಂದು ಪರೀಕ್ಷೆ ಮಾಡಿ ಆ ಮಗುವಿಗೆ ಇನ್ನು 2ನೇ ಮಗುವಿಗೆ ಅಂಥಕ್ಕೆ ರೋಗ ಬರಬಹುದಾ ಅಂತ ಕ್ವಶನ್ ಮಾರ್ಕ್ ಅವರಿಗೆ ಒಂದು ಡೌಟ್ ಇರುತ್ತೆ. ಯಾಕಂದರೆ ಫಸ್ಟ್ ಮಗುವಿಗೆ ಬಂದಿರೋದ್ರಿಂದ ಆ ಮಗು ತಾಯಿಯ ಇದರಿಂದ ಬ್ಲಡ್ಡನ್ನು ನಮಗೆ ಕಳಿಸ್ತಾರೆ. ಸೊ ನಾವು ಇಲ್ಲಿ ಪ್ರಯೋಗ ಮಾಡಿ ಅದನ್ನು ರಿಪೋರ್ಟ್ ಮಾಡ್ತೇವೆ, ನಾರ್ಮಲ್ ಮಗುವ ಅಥವಾ ಈ ಮಗುವಿಗೂ ಅದೇ ಪ್ರಕಾರದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಟೆಸ್ಟ್ ಮಾಡಿ ನಾವು ರಿಪೋರ್ಟ್ ಕೊಡ್ತೇವೆ. ಸೊ ನಮ್ಮ ರಿಪೋರ್ಟ್ ಮೂಲಕ ಅವರ ತಂದೆ ತಾಯಿಯವರಿಗೆ ಬಿಟ್ಟಿದ್ದಾರೆ. ಅಂದರೆ ಸಪೋಸ್ ಅದು ಮಗು ಇದೇ ಥರ ಇದ್ದರೆ ಅವ್ರಿಗೆ ಹೇಳ್ತಾರೆ ಹೀಗೆ ಮಗು ಹೀಗೆ ಉಂಟು, ಮುಂದೆ ಅದು ನಾರ್ಮಲ್ ಆಗೋದಿಲ್ಲ, ಅವರ ಇದಕ್ಕೆ ಬಿಡ್ತಾರೆ. ಆಗ ಅವರು ಅದನ್ನು ಚಾಯ್ಸ್ ಮಾಡಿ ಒಂದಾದ ಮಗುವನ್ನು ಮಾಡ್ಬೋದು. ಅದಕ್ಕೆ ಲೀಗಲ್ ಪರ್ಮಿಷನ್ನೂ ಇದೆ. ಆಮೇಲೆ ಅಥವಾ ಅದನ್ನು ಬೆಳೆಸಿ ಜನ್ಮ ನೀಡಬಹುದು. ಸೊ ಇಂತಹ ಸಂದರ್ಭದಲ್ಲಿ ಭಾಳ ಉಪಕಾರ ಆಗುತ್ತೆ. ಆಮೇಲೆ ಈವನ್ ಕ್ಯಾನ್ಸರ್ ಇದರಲ್ಲಿ ಇತ್ತೀಚೆಗೆ ನಾವು ಸ್ಟಾರ್ಟ್ ಮಾಡಿ ಒಂದು 2-3 ವರ್ಷ ಆಯಿತು. ಬಟ್ ಇತ್ತೀಚೆಗೆ ನಮ್ಮ ಕ್ಯಾನ್ಸರ್ ಪೇಷಂಟ್ ಸ್ಯಾಂಪಲ್ ಸಂಖ್ಯೆ ಭಾಳ ಜಾಸ್ತಿ ಆಯಿತು. ಸೊ ಅದರಲ್ಲೂ ಒಂದು ವಿಧದ ಅಂದರೆ ALL, AML ಅಂತ CML 3 ಟೈಪ್ ಇದೆ. ಸೊ ಅದು CML ಸಾಧಾರಣ ಕೇಸಸ್ ಜಾಸ್ತಿ ಇದೆ. ಕ್ಯಾನ್ಸರ್ ಯಾಕೆ ಅಂದರೆ ಕ್ಯಾನ್ಸರ್ CML ಎಸ್ಪೆಷಲಿ ಅಂದರೆ ಅಂಥ ಕ್ಯಾನ್ಸರನ್ನು ಕೆಲವು ವರ್ಷದ ಕೆಳಗೆ ಕೆಲವರ ಮನಸ್ಸಲ್ಲಿ ಕ್ಯಾನ್ಸರ್ ಬಂದ ಕೂಡಲೇ ಸಾಯ್ತಾರೆ ಅಂತಲ್ಲ, ಸಾಯುವುದಿಲ್ಲ, ಅವರ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಲೈಫನ್ನು. ಈಗ ಕ್ಯಾನ್ಸರ್ ಬಂದು ಮಾಡಿದರೆ ಅವರು 5 ವರ್ಷ ಬದುಕ್ಬೋದು. ಅಥವಾ ನಾವು ಅದನ್ನು ಕಂಡುಹುಡುಕಿ ಅದರಲ್ಲಿ ಈ ಪ್ರಾಬ್ಲಮ್ ಅನುವಂಶೀಯ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ತಕ್ಕ ಅವರು ಮದ್ದು ಕೊಟ್ಟು ಅದನ್ನು 5 ರಿಂದ 10-20 ವರ್ಷದವರೆಗೂ ದೂಡಬಹುದು. ಅಂಥ ಒಂದು ಇದು ಇದೆ. ಸೊ ಇಂಥದ್ದೆಲ್ಲ ಸಮಸ್ಯೆಗಳನ್ನು ನಮ್ಮ ಪ್ರಯೋಗದ ಮೂಲಕ ಇಲ್ಲಿ ನಾವು ಅದನ್ನು ರಿಪೋರ್ಟ್ ಮಾಡ್ತೇವೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.